ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿನ ವಿಮಾನದಲ್ಲಿ ಭಾರತೀಯನೊಬ್ಬ ಇನ್ನೊಬ್ಬನ ಕುತ್ತಿಗೆ ಹಿಸುಕಲು ನೋಡಿದ ವಿಡಿಯೋ ವೈರಲ್ ಆಗಿದ್ದು, ಆರೋಪಿಯನ್ನು ವಿಮಾನದಿಂದ ಇಳಿಯುತ್ತಲೇ ಬಂಧಿಸಲಾಗಿದೆ. ಇಶಾಂತ್ ಶರ್ಮಾ ಮತ್ತು ಕೇನು ಇವಾನ್ಸ್ ಪರಸ್ಪರ ಕುತ್ತಿಗೆ ಹಿಡಿಯಲು ಪ್ರಯತ್ನಿಸುವುದು, ಇತರ ಪ್ರಯಾಣಿಕರು ಬಿಡಿ ಬಿಡಿ ಎಂದು ಹೇಳುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಇಶಾಂತ್ ಶರ್ಮಾ ಇವಾನ್ಸ್ರ ಕುತ್ತಿಗೆ ಹಿಸುಕಿ ಉಸಿರುಗಟ್ಟಿಸಿ ಸಾಯಿಸಲು ಯತ್ನಿಸಿದ ಎಂದು ಆರೋಪವನ್ನು ಹೊರಿಸಲಾಗಿದೆ. ವಿಮಾನವು ಫಿಲಡೆಲ್ಫಿಯಾದಿಂದ ಮಿಯಾಮಿಗೆ ಹೋಗುವಾಗ ಈ ಘಟನೆಯು ನಡೆದಿದೆ. ನನಗೆ ಗೊತ್ತಾದ ಸೀಟಿಗೆ ಹೋಗಿ ಕುಳಿತುಕೊಳ್ಳುವಾಗ ಯಾವುದೇ ಪ್ರಚೋದನೆಯಿಲ್ಲದೆ ಶರ್ಮಾ ನನ್ನ ಕುತ್ತಿಗೆಗೆ ಕೈ ಹಾಕಿದ್ದಾನೆ ಎಂದು ಇವಾನ್ಸ್ ಪೊಲೀಸರಿಗೆ ದೂರು ನೀಡಿದ್ದಾನೆ. ಶರ್ಮಾ ಸೀಟಿನ ಎದುರು ಸೀಟಿನಲ್ಲಿ ಇವಾನ್ಸ್ ಕುಳಿತಿದ್ದ. ಏಯ್ ವಿದೂಷಕ, ನನಗೆ ಸವಾಲ ನೀನು ಎಂದಿತ್ಯಾದಿಯಾಗಿ ಶರ್ಮಾ ಕೀಟಲೆ ಮಾಡಿದ್ದಾಗಿಯೂ ಕೊಲೆ ಬೆದರಿಕೆ ಹಾಕಿದ್ದಾನೆ. ನನ್ನನ್ನು ನಾನು ರಕ್ಷಿಸಿಕೊಳ್ಳಲು ನಾನು ಪ್ರಯತ್ನಿಸಲೇಬೇಕಾಯಿತು ಎಂದು ದೂರಲಾಗಿದೆ. ಕೋರ್ಟಿಗೆ ಹಾಜರುಪಡಿಸಿದಾಗ ಶರ್ಮಾನ ವಕೀಲರು ಹೀಗೆ ವಾದಿಸಿದರು. ನನ್ನ ಕಕ್ಷಿದಾರ ಧಾರ್ಮಿಕ ವ್ಯಕ್ತಿ, ಮೆಡಿಟೇಷನ್ನಲ್ಲಿದ್ದ. ಆಗ ಇವಾನ್ಸ್ನಿಂದ ಅಡಚಣೆ ಆದುದು ಈ ಅವಾಂತರಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಿಯಾಮಿ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.